ಇದು ಸುಮಾರು 1300ರಿಂದ 1500 ಜನಸಂಖ್ಯೆ ಇರುವ ಸುಳ್ಯದ ಗುತ್ತಿಗಾರು ಗ್ರಾಮದ ಮೊಗ್ರಾ ಎಂಬ ಪುಟ್ಟ ಹಳ್ಳಿ. ಈ ಊರಿನ ವ್ಯಾಪ್ತಿಗೆ ಕಮಿಲ, ಏರಣಗುಡ್ಡೆ, ಮಲ್ಕಜೆ, ಬಳ್ಳಕ್ಕ ಸೇರಿದಂತೆ ಒಂದೆರಡು ಪುಟ್ಟ ಪುಟ್ಟ ಊರುಗಳು ಬರುತ್ತವೆ. ಈ ಊರುಗಳ ಕೇಂದ್ರ ಮೊಗ್ರಾ ಎಂಬ ಪ್ರದೇಶ. ಇಲ್ಲಿನ ಮತದಾನ ಕೇಂದ್ರವು ಮೊಗ್ರಾ ಶಾಲೆಯಾಗಿದೆ. ಆದರೆ ಕಳೆದ ಅನೇಕ ವರ್ಷಗಳಿಂದ ಇಲ್ಲಿಗೆ ಸರಿಯಾದ ಸಂಪರ್ಕದ ವ್ಯವಸ್ಥೆ ಇರಲಿಲ್ಲ. ಇದೀಗ ಊರಿನ ಜನರಿಗಾಗಿ ಗ್ರಾಮ ಸೇತು ಎಂಬ ಹೆಸರಿನಲ್ಲಿ ಕಿರು ಸೇತುವೆ ರಚನೆ ಮಾಡಿ ಇತಿಹಾಸ ಸೃಷ್ಟಿಸಿದ್ದಾರೆ. ಗುತ್ತಿಗಾರು ಗ್ರಾಮದ ಮೊಗ್ರಾ ಪ್ರದೇಶದಲ್ಲಿ ಮೊಗ್ರಾ ಸರ್ಕಾರಿ ಶಾಲೆ, ಆರೋಗ್ಯ ಉಪಕೇಂದ್ರ, ಅಂಗನವಾಡಿ, ಮೊಗ್ರಾ ಕನ್ನಡ ದೇವತೆ ಯಾನೆ ಪುರುಷ ದೈವಸ್ಥಾನ, ಭಜನಾ ಮಂದಿರ ಇದೆ. ಆದರೆ ಈ ಕೇಂದ್ರವನ್ನ ಸಂಪರ್ಕ ಮಾಡಲು ಬಹುಪಾಲು ಜನರಿಗೆ ಕಷ್ಟವಾಗುತ್ತದೆ. ಕಾರಣ ಇಲ್ಲಿ ಹರಿಯುವ ಹೊಳೆ. ಇದುವರೆಗೆ ಇಲ್ಲಿಗೆ ಸೇತುವೆ ಆಗಿಲ್ಲ. ಈ ಕಾರಣದಿಂದ ಶಾಲೆಗೆ ಬರುವ ಮಕ್ಕಳಿಗೆ ಹೊಳೆ ದಾಟಲು ಕಷ್ಟಕರವಾಗುತ್ತದೆ. ಮಹಿಳೆಯರಿಗೂ ಹೊಳೆ ದಾಟಲು ಆಗುವುದಿಲ್ಲ. ಇನ್ನು ಮಳೆಗಾಲ, ಆರೋಗ್ಯ ಸಂಬಂಧಿ ವಿಚಾರಗಳಿಗೂ ಕಷ್ಟಕರವಾಗುತ್ತದೆ. ಹೀಗಾಗಿ ಸೇತುವೆ ರಚನೆಯಾಗಬೇಕು ಎಂಬ ಬೇಡಿಕೆ ಹಲವು ವರ್ಷಗಳಿಂದ ಇಲ್ಲಿನ ಜನರಿಂದ ಇದೆ. 2006ರಿಂದಲೂ ಪತ್ರಿಕೆ, ದೃಶ್ಯ ಮಾಧ್ಯಮಗಳ ಮೂಲಕ ಹಾಗೂ ನೇರವಾಗಿಯೂ ಜನಪ್ರತಿನಿಧಿಗಳಿಗೆ ಇಲ್ಲಿನ ಜನರು ಮನವಿಗಳನ್ನ ಮಾಡುತ್ತಲೇ ಬಂದಿದ್ದರು. ಆದರೆ ಇದುವರೆಗೂ ಸೇತುವೆ ರಚನೆ ಆಗಿರಲಿಲ್ಲ. ಜನಪ್ರತಿನಿಧಿಗಳು ಚುನಾವಣೆಯ ಹೊತ್ತಿನಲ್ಲಿ ಭರವಸೆಯನ್ನು ನೀಡಿ ಹೋಗುತ್ತಿದ್ದರು. ಆದರೆ ಸೇತುವೆ ಇಲ್ಲಿನ ಜನರ ಕನಸಾಗಿಯೇ ಉಳಿದಿತ್ತು. ಈ ಹೊಳೆ ದಾಟಲು ಗ್ರಾಮ ಪಂಚಾಯತ್ ಅಡಿಕೆ ಮರದ ಪಾಲವನ್ನು ಹಾಕಲಾಗುತ್ತಿತ್ತು. ಇದರ ಮೇಲೆ ಶಾಲಾ ಮಕ್ಕಳು, ಮಹಿಳೆಯರು ಅಪಾಯಕಾರಿ ರೀತಿಯಲ್ಲಿ ದಾಟಬೇಕಿತ್ತು. ಊರವರ ಸುರಕ್ಷತೆ ಮತ್ತು ಮಳೆಗಾಲದಲ್ಲಿ ದ್ವಿಚಕ್ರ ವಾಹನ ಸವಾರರಿಗೆ ಅನುಕೂಲವಾಗುವಂತೆ ಈ ಅಡಿಕೆ ಮರದ ಪಾಲದ ಬದಲಾಗಿ ಕಬ್ಬಿಣದ ಕಾಲು ಸಂಕವನ್ನ ಊರವರೇ ನಿರ್ಮಿಸಿ ದ್ವಿಚಕ್ರ ವಾಹನ ಸಹಿತ ಊರವರು ಭದ್ರತೆಯಿಂದ ನಡೆದಾಡುವಂತೆ ಮಾಡಲು ಯೋಜನೆ ರೂಪಿಸಿದ್ದಾರೆ. ತೂಗು ಸೇತುವೆಗಳ ಸರದಾರ, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಸುಳ್ಯದ ಗಿರೀಶ್ ಭಾರದ್ವಾಜ್ ಅವರ ಪುತ್ರ ಪತಂಜಲಿ ಭಾರದ್ವಾಜ್ ಅವರ ನೇತೃತ್ವದಲ್ಲಿ ದ್ವಿಚಕ್ರ ವಾಹನ ಓಡಾಡಲು ಸಾಧ್ಯವಾಗುವಂತೆ ಕಬ್ಬಿಣದ ಕಾಲು ಸಂಕ ರಚನೆ ಮಾಡಲು ಮಾತುಕತೆ ನಡೆಸಿ ಅಂದಾಜು ಪಟ್ಟಿಯನ್ನ ತಯಾರಿಸಿ ಕಬ್ಬಿಣದ ಕಾಲು ಸಂಕವನ್ನ ನಿರ್ಮಿಸಿದ್ದಾರೆ. ನಮ್ಮ ಸುಳ್ಯ ತಾಲೂಕಿನ ಗುತ್ತಿಗಾರು ಗ್ರಾಮದ ಇದು 1ನೇ ವಾರ್ಡ್. ಇದು 1ನೇ ವಾರ್ಡು. ಇಲ್ಲಿ ಶಾಲೆ ಇದೆ, ಅಂಗನವಾಡಿ ಕೇಂದ್ರ ಇದೆ, ಆರೋಗ್ಯ ಕೇಂದ್ರ ಇದೆ, ಮತ್ತು 10 ದಿವಸ ಅಂದಾಜು ನಡೆಯುವಂಥ ಒಂದು ಜಾತ್ರೆ ಸ್ಥಳ ಇದೆ. ಎಲ್ಲ ಜನಗಳಿಗೆ ಈ ಕಡೆಯಿಂದ ಹೋಗಲಿಕ್ಕೆ ಬರಲಿಕ್ಕೆ ಈಗ ನೀವೇ ನೋಡ್ತಾ ಇದ್ದೀರಲ್ಲ, ಪೂರ್ವಕಾಲದಿಂದಲೇ ನಾವು ಇದನ್ನು ಬೇಡಿಕೆಯನ್ನು ಎಲ್ಲ ಸರ್ಕಾರ ಅಧಿಕಾರಿಗಳಿಗೂ ಪ್ರತಿನಿಧಿಗಳಿಗೂ ನಾವು ಕಳಿಸಿದ್ದೇವೆ. ಇಷ್ಟರ ತನಕ ನಮಗೆ ಯಾವುದೇ ಅದರ ಫಲ ದೊರಕಿಲ್ಲ. ಅದರಿಂದಾಗಿ ಈ ವರ್ಷ ನಾವೆಲ್ಲ ಸೇರಿ ಒಂದು ಅಡಿಕೆ ಮರದ ಫಲ ಇದಕ್ಕೆ ಮೊದಲು ಪಂಚಾಯತಿನಿಂದ ಹಾಕ್ತಿದ್ರು. ಅದರಲ್ಲಿ ಮಕ್ಕಳಿಗೆ ಹೋಗಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಅದನ್ನೆಲ್ಲ ವೀಡಿಯೋ ಮಾಡಿ ನಾವು ಕೊಟ್ಟಿದ್ದೇವೆ, ಅಧಿಕಾರಿಗಳಿಗೆ ಕೊಟ್ಟಿದ್ದೇವೆ, ಪ್ರತಿನಿಧಿಗಳಿಗೆ ಕೊಟ್ಟಿದ್ದೇವೆ, ಮತ್ತು ಮೊನ್ನೆ ನಮ್ಮ ಪ್ರಧಾನಿ ಇದಕ್ಕೂ ಸಹ ನಾವು ವೀಡಿಯೋ ಮಾಡಿ ಕಳಿಸಿದ್ದೇವೆ. ಆದರೆ ಇಷ್ಟ ತನಕ ನಮಗೆ ಯಾವುದನ್ನು ಪ್ರಯೋಜನ ಬರಲಿಲ್ಲ. ಈ ವರ್ಷ ನಾವು ಏನು ಮಾಡಿದ್ದೇವೆ ಅಂದರೆ, ನಮಗೆ ಸುರಕ್ಷಿತವಾಗಿ ಹೋಗಲಿಕ್ಕೆ ಬೇಕಾಗಿ ನಮ್ಮ ಊರಿನವರೇ ಸೇರಿ, ಯಾವುದೇ ಒಂದು ಸರ್ಕಾರದ ಅನುದಾನ ಇಲ್ಲದೆ, ಯಾವುದೇ ಒಂದು ಅನುದಾನ ಕೇಳದೆ ಊರಿನವರು ಸೇರಿ, ಎಲ್ಲ ಊರಿನವರೇ ಸೇರಿ ನಮ್ಮ ರಾಜ್ಯ ಪ್ರಶಸ್ತಿ ಭಾರದ್ವಾಜ ಅವರನ್ನು ಹಿಡಿದು ಅವರ ಮುಖಾಂತರ, ಇಂಜಿನಿಯರ್ ಮುಖಾಂತರ ನಾವು ಒಂದು ಕಾಲು ಸಂಕವನ್ನು ನಿರ್ಮಾಣ ಮಾಡಿದ್ದೇವೆ. ಈ ಸೇತುವೆಗಾಗಿ ಊರ ಜನರು ಶ್ರಮದಾನದ ಮೂಲಕ ನೆರವು ಹಾಗೂ ಧನ ಸಹಾಯ ಮಾಡಿದರೆ, ಪರ ಊರಿನ ಅನೇಕ ದಾನಿಗಳು ನೆರವು ನೀಡಿದ್ದಾರೆ. ಕಂಪನಿಗಳು ಸಹಾಯ ಮಾಡಿದ್ದಾರೆ. ಸುಮಾರು 1 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಸೇತುವೆಯನ್ನ ನಿರ್ಮಿಸಲಾಗಿದೆ. ಸರ್ಕಾರದ ಹಾಗೂ ಸ್ಥಳೀಯ ಯಾವುದೇ ಇಲಾಖೆಗಳಿಂದ ನೆರವು ಪಡೆಯದೆ ಕಾಲು ಸಂಕ ರಚನೆ ಮಾಡಿರುವುದು ವಿಶೇಷವಾಗಿದೆ. ಪ್ರಕಾಶ್ ಕಡಪ, ಸ್ಪಂದನ ಟಿವಿ.